ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಾಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರೀಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ನಾನು ಆರಾಮಾಗಿದ್ದೀರಾ? ಓಕೆ, ನೀವೇನು ಸ್ಪೆಷಲ್ ಆಗಿ ಮಧುರಂಗಿ ಎಲ್ಲ ಇಟ್ಟು ಬಂದಿದ್ದೀರಿ ಇವತ್ತು? ಅಲ್ಲ, ನಮಗೆ ಫಂಕ್ಷನ್ ಆಯಿತು. ಫಂಕ್ಷನ್ ಎಲ್ಲ ಆಯಿತಾ? ಓಕೆ, ಫಂಕ್ಷನ್ ಇದ್ದ ಕಾರಣ ಮಧುರಂಗಿ ಎಲ್ಲ ಇಡೋದಿಲ್ಲ. ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ನಾನು ನಮ್ಮ ಊರಿಗೆ ಒಂದೇ ಬೆಂಡಿ ಮಸಾಲ ಮಾಡ್ತೀನಿ. ಹಾಂ, ಅಂದರೆ ಬೆಂಡೆಕಾಯಿ. ಹಾಂ, ಬೆಂಡೆಕಾಯಿ. ಹಾಂ, ಅದು ಮಸಾಲ. ಹಾಂ, ಅದರದ್ದು ಮಸಾಲನಾ? ಮಸಾಲ. ಓಕೆ. ಮತ್ತು ಮೊಟ್ಟೆ, ಮತ್ತು ಮೊಟ್ಟೆದು ಒಂದು ನಮ್ಮ ಮಸಾಲೆ ಇರ್ತಾರೆ. ಅಂಡಾ ಭುಜಿ. ಅಂಡಾ ಬುರ್ಜಿಯಾ? ಹಾಂ, ಭುಜಿ. ಬುರ್ಜಿಯಾ ಅಥವಾ ನಾರ್ಮಲ್ ಈಗ ಎಗ್ ಬುರ್ಜಿ ಮಾಡ್ತಾರೆ ಅದು? ಎಗ್ ಭುಜಿ. ಹಾಂ, ಎಗ್ ಭುಜಿ. ಅದು ಸ್ವಲ್ಪ ಚೂರು ಡಿಫ್ರೆಂಟ್ ಮಾಡ್ತಾರೆ. ನೀವು ಸ್ವಲ್ಪ ಒಡಿಶಾ ಸ್ಟೈಲ್ ಅದಕ್ಕೆ ಸೇರಿಸ್ತೀರಾ? ಓಕೆ, ಒಂದು ಅಂಡಾ ಬುರ್ಜಿ ಮತ್ತು ಒಂದೇ ಬೆಂಡಿ ಮಸಾಲ. ಬೆಂಡೆ ಮಸಾಲೆ ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ಬೆಂಡೆಕಾಯಿ ಎಲ್ಲ ಕಾಣ್ತುಂಟು. ಹಾಗಾದ್ರೆ ಈಗ ಬೆಂಡೆಕಾಯಿಯ ಬೆಂಡಿ ಫ್ರೈ. ಬೆಂಡೆ ಫ್ರೈಯಾ? ಮಸಾಲ ಫ್ರೈ. ಮಸಾಲ ಫ್ರೈ. ಬೆಂಡಿ ಮೀನ್ಸ್ ಇದು ಬೆಂಡಿ ಉಂಟನ, ಇದು ನಾನು ಈಗ ಕಟ್ ಮಾಡಿ ಮಿಡಿಲ್ಗೆ ಈಗ ಕಟ್ ಮಾಡಿ ನಡುವಲ್ಲಿ ಹಾಗೆ ಅಂದ್ರೆ ಅಷ್ಟು ಉದ್ದ ಬೇಕಾ? ಅದರೊಳಗೆ ಮಸಾಲ ಹಾಕಿ ಪುನಃ ನೀವು ಮೀನು ಫ್ರೈ ಮಾಡ್ತೀರಲ್ಲ ಆ ಥರ ಫ್ರೈ ಮಾಡಬೇಕು. ಓಕೆ, ಈಗ ಅರ್ಥ ಆಯ್ತು. ಅಂದರೆ ಬೆಂಡಿ ಮಸಾಲ ಫ್ರೈ ಹೇಳಿದ್ರೆ ಅದು ಸೇಮ್ ನಾವು ತವಾ ಫ್ರೈ ಥರ ಮಾಡಿದ್ರೆ ತವಾ ಫ್ರೈ ಮಾಡ್ತಾರೆ ಆ ಥರ. ಫಸ್ಟ್ ಈಗ ಮಸಾಲ ಮಾಡುವ. ಮಸಾಲೆ ಮಾಡೋದಲ್ಲ? ಮಸಾಲ. ಓಕೆ, ಎಂತ ಬೇಕು ಮಸಾಲಕ್ಕೆ ಫಸ್ಟ್ ಇದು ಸಾಸಿವೆ, ಗ್ರೈಂಡರ್ ಬೇಕು. ಓಕೆ, ಹಾಗಾದ್ರೆ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀರಾ? ಮಿಕ್ಸ್ ಮಾಡ್ತೀನಿ. ಇದು ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ. ಜೀರಿಗೆ. ಹಾಂ, ಸ್ವಲ್ಪ. ಮತ್ತು ಅದರಲ್ಲಿ ಇದು ಬೆಳ್ಳುಳ್ಳಿ. ಎಲ್ಲವನ್ನು ಮಸಾಲೆ ನಾವೇ ಮಾಡ್ಕೊಳ್ಳೋದಲ್ಲ? ಮತ್ತು ಇದು ಚಿಲ್ಲಿ, ರೆಡ್ ಚಿಲ್ಲಿ. ಹಾಂ, ಓಕೆ, ರೆಡ್ ಚಿಲ್ಲಿ. ಮತ್ತು ಸ್ವಲ್ಪ ನೀರುಳ್ಳಿ ಅಲ್ಲ? ಓಕೆ, ಇಷ್ಟೆಲ್ಲ ಹಾಕಿ ಇದು ಸ್ಪೂನ್ ಕೊಡಿ ಸ್ವಲ್ಪ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಅಲ್ಲಿ ಬೆಳ್ಳುಳ್ಳಿ ಹಾಕಿದ್ದು, ಅದಕ್ಕೆ ಶುಂಠಿ ಪೇಸ್ಟ್ ಸ್ವಲ್ಪ. ಹಾಂ, ಖಾಲಿ ಶುಂಠಿ ಪೇಸ್ಟ್. ಓಕೆ. ಮತ್ತು ಇದು ಸ್ವಲ್ಪ ಹಳದಿ, ಅರಿಶಿನ. ಅದರಲ್ಲಿ ಇದು ಸ್ವಲ್ಪ ಉಪ್ಪು. ಓಕೆ. ಮತ್ತು ನೀರು ಸ್ವಲ್ಪ ಬೇಕು. ನೀರು ಬೇಕಾ? ಹಾಂ, ಸ್ವಲ್ಪ ನೀರು ಹಾಕೊಳ್ಳೋದಾ? ಹಾಂ, ಸ್ವಲ್ಪ. ಬಸ್ ಸಾಕು. ಸಾಕು. ಇಷ್ಟನ್ನು ಈಗ ನೈಸಲ್ಲಿ ಗ್ರೈಂಡಿಂಗ್ ಮಾಡಲಿಕ್ಕೆ. ಯಾಕೆ ಸಾಸಿವೆ ಉಂಟು, ಅದು ಸ್ವಲ್ಪ ಗ್ರೈಂಡಿಂಗ್ ಆಗಬೇಕು. ಹಾಂ, ಓಕೆ. ನೀವು ಸಾಸಿವೆಯನ್ನು ಹಾಗೆ ಹಸಿ ಹಾಕಿದ್ರಲ್ಲ? ಹಸಿ ಹಾಕಬೇಕು. ಓಕೆ. ಈಗ ಇದು ಮಸಾಲಕ್ಕೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡುವ. ಇದು ಮಸಾಲದ ಸ್ಮೆಲ್ ಹೋಗ್ಲಿಕ್ಕೆ. ಹಾಂ, ಓಕೆ. ಈ ಥರ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಮತ್ತೆ ರೆಡಿ ಮಾಡುವ. ಓಕೆ, ಹಾಗಾದ್ರೆ ಈಗ ಬನ್ನಲೇಬೇಕು. ಇದಕ್ಕೆ ಆಯಿಲ್ ಹಾಕ್ಕೊಳ್ಬೇಕಾ? ಹಾಂ, ಅದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಓಕೆ, ನಾವು ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಹಾಂ, ಸಾಕು. ಯಾಕೆ ಇದು ಮಸಾಲ ಫ್ರೈ ಮಾಡೋದಿಲ್ಲ, ಅದು ಅದಕ್ಕೆ ಸಾಸಿವೆ ಉಂಟಲ್ಲ, ಮಸ್ಟರ್ಡ್, ಅದು ಸ್ಮೆಲ್ ಸ್ವಲ್ಪ ನಿಲ್ತದೆ. ನಾವೀಗ ಫಸ್ಟಿಗೆ ಈಗ ಎಲ್ಲವನ್ನು ಫ್ರೈ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು, ಹಾಗೂ ಮಾಡ್ಕೊಳ್ಬೋದು? ಹಾಗೆ ಕಾಯಿ ಆಗ್ತದೆ. ಇದು ಕಾಯಿ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳೋದು. ಆಯಿಲ್ ಸ್ವಲ್ಪ ಕಾಯಬೇಕಲ್ಲ? ಹಾಂ, ಸ್ವಲ್ಪ ಬಿಸಿ ಆಗಬೇಕು. ಇದರಲ್ಲಿ ಸ್ವಲ್ಪ ನೀರು ಬೇಕು. ಸಾಕು. ಓಕೆ. ಇದು ನಾನು ಇದರಲ್ಲಿ ಉಪ್ಪು ಹಾಕಿದ್ದು. ಉಪ್ಪು ಏನು ಜಾಸ್ತಿ ಹಾಕ್ಲಿಕ್ಕಿಲ್ಲ. ಇದರಲ್ಲಿ ಖಾಲಿ ಈಗ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕುವ. ಚಿಲ್ಲಿ ಬೇಕಾ? ಹಾಂ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಖಾಲಿ. ಚಿಲ್ಲಿ ಪೌಡರ್ ಅಂತ ಬಂದಾಗ ನಾನವರ ಮಸಾಲೆ ಹಾಕ್ತಿದ್ವಿ. ಹಾಂ, ಸಾಕು. ಒಂಚೂರು ಟೇಸ್ಟಿಗಲ್ಲ? ಹಾಂ, ಟೇಸ್ಟ್. ನಾನು ಅವರ ಮಸಾಲೆ ಹಾಕದಿದ್ದರೆ ಟೇಸ್ಟ್ ಬರೋದಿಲ್ಲ ಅಂತ. ನಾನು ತುಂಬ ಇದು ಟೇಸ್ಟಿಗೆ. ಹೌದು. ಜಸ್ಟ್ ಒಂದು ಹಸಿ ವಾಸನೆ ಹೋಗ್ಲಿ ಅಂತಲ್ಲ. ನೀವು ಬೆಂಡಿ ತರಕಾರಿ ಪದಾರ್ಥ ಎಲ್ಲ ತಿನ್ನಿದ್ದು, ಇದು ಬೆಂಡಿ ಮಸಾಲ ಫ್ರೈ ಆಗಿದೆ. ಇದು ಹೌದು. ಇಡೀ ಬೆಂಡಿ. ಹಾಂ, ಇಡೀ ಬೆಂಡಿ. ಕೆಲವು ಫಂಕ್ಷನ್ ಎಲ್ಲ ಕೊಡ್ತಾರೆ ನೋಡಿ, ನಾವು ಏನು ಊಟ ಟೈಮಲ್ಲಿ ಮೆಣಸು ಹೇಗೆ ಕೊಡ್ತಾರೆ, ಮೆಣಸಿನ ಬಜ್ಜಿ ಥರ ಕೊಡ್ತಾರಲ್ಲ, ಅದೇ ಥರ ಬೆಂಡಿ ಕೊಡ್ತಾರೆ. ಇದು ನಮ್ಮ ಊರಲ್ಲಿ ಗಂಜಿ ಊಟ ಟೈಮಲ್ಲಿ ಇದು ಮಾಡಿ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಈಗ ಜೂನಲ್ಲಿ ನಮ್ಮ ಊರಲ್ಲಿ ಒಂದು ಪರ್ವ ಬರ್ತಾರೆ, ಫೆಸ್ಟಿವಲ್. ಅದರಲ್ಲಿ ಗಂಜಿ ಊಟ ಮಾಡ್ತಾರೆ. ಅದಕ್ಕೆ ಇದು
ಫೇಮಸ್. ತರಕಾರಿ ಹಾಂ ಓಕೆ ಓಕೆ, ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕಂಪಲ್ಸರಿ ವೆಜ್ಜಲ್ಲಿ ಇದು ಫೇಮಸ್. ಓಕೆ, ನಾವು ವೆಜ್ಜಿನವರಿಗೆ ಈ ಥರ ಫ್ರೈ ಎಲ್ಲ ಒಳ್ಳೇದಲ್ಲ. ಹೌದು, ಓಕೆ. ಇದು ಕೆಳಗೆ ತಾಗ್ತದೆ, ಅದಕ್ಕೆ ನಾನು ಹೀಗೆ ಮಾಡ್ತೇನೆ. ಹಾಂ ಅದೇ ಹಾಂ, ಅಡಿ ಹಿಡಿಬಾರ್ದಲ್ಲ. ಓಕೆ, ಸ್ವಲ್ಪ ಏನು ಆಯಿಲ್ ಟೈಪ್ ಬಿಡಬೇಕಾ ಹೇಗೆ? ಹಾಂ, ಆಯಿಲ್ ಸ್ವಲ್ಪ ಇದರಲ್ಲಿ ಬಿಡಬೇಕು, ಮತ್ತು ಸ್ಮೆಲ್ ಸ್ವಲ್ಪ ಹೋಗ್ಬೇಕು. ಹಾಂ ಹೋಗಬೇಕು. ಸ್ಮೆಲ್ ಸ್ವಲ್ಪ ಹೋಗ್ತಾರೆ ಸರಿ ಆಗ್ತದೆ. ಓಕೆ. ಇದರಲ್ಲಿ ಏನೂ ಇಲ್ಲ, ಬೇಗ ಈಜಿ ರೆಸಿಪಿ ಇದು, ಎಷ್ಟು ಟೈಮ್ ಸಹ ಹಾಂ, ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ, ಜಸ್ಟ್ ಒಂದು ಅದನ್ನು ಎಲ್ಲ ಮಿಕ್ಸ್ ಮಾಡೋದೊಂದು ಸ್ವಲ್ಪ ಟೈಮ್ ತಗೊಳ್ಳೋದಲ್ಲ. ಮಿಕ್ಸಿನಲ್ಲಿ ಮಾಡಬೇಕು. ಬೆಳ್ಳುಳ್ಳಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು, ಮತ್ತು ಸಾಸಿವೆ. ನಮ್ಮಲ್ಲಿ ಸಾಸಿವೆ ಮಸ್ಟರ್ಡ್ ಸ್ವಲ್ಪ ಯೂಸ್ ಆಗ್ತದೆ ಜಾಸ್ತಿ. ಹಾಂ, ಜಾಸ್ತಿ ಆಗ್ತದೆ ಊರಲ್ಲಿ. ಹಾಂ, ನಿಮಗೆ ಇಲ್ಲಿ ಧನಿಯಾ, ನೀವು ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡ್ತಾರೆ. ನಮಗೆ ಅಲ್ಲಿ ಸಾಸಿವೆ ಸ್ವಲ್ಪ ಜಾಸ್ತಿ ಯೂಸ್ ಆಗ್ತದೆ. ಬೆಂಡೆಕಾಯಿನ ಹಾಗೆ ಫ್ರೈ ಮಾಡಿ ತಿಂತಾರಲ್ಲ, ಉಪ್ಪಲ್ಲಿ ಹಾಕಿ ಆ ಥರ? ಹಾಂ, ಅದು ಖಾಲಿ ಫ್ರೈ ಮಾಡಬೇಕು, ಖಾಲಿ ಜೀರಿಗೆ ಪೌಡರ್ ಹಾಕಿ ಸಹ ಮಾಡಬೇಕು. ಇದು ಸ್ವಲ್ಪ ಮಸಾಲ ಫ್ರೈ, ಇದು ಬೇರೆ ಮಸಾಲನ ಸ್ವಲ್ಪ ಸಾಸಿವೆ ಇದು ಅದಕ್ಕೆ. ಇದು ನೋಡಿ, ಇದು ಸ್ಮೆಲ್ ಪರಿಮಳ ಬರ್ತದೆ ಸ್ವಲ್ಪ. ಆ್ಯಕ್ಚುಲಿ ನಾವು ಬೆಳ್ಳುಳ್ಳಿ ಹಾಕಿದ ಕಾರಣ ಈ ಥರ ಫ್ರೈ ಮಾಡೋದು ಗಮ್ಮ ಪರಿಮಳ ಬರ್ತದೆ. ಹೌದು. ಈಗ ಆಯಿತು, ಈಗ ಹಾಂ ಆಫ್ ಮಾಡೋದಾ ಹೇಗೆ? ಆಫ್ ಮಾಡಿ. ಮತ್ತು ಇದು ಸ್ವಲ್ಪ ಥಂಡ ಆಗಬೇಕಾ, ಮತ್ತೆ ಮಸಾಲ ಪ್ಲೇಟ್ ಒಂದು ತಂದು. ಓಕೆ, ಪ್ಲೇಟ್ ಮಸಾಲನ್ನು ಪ್ಲೇಟಿಗೆ ಹಾಕಿಡ್ತೀರಾ? ಹೌದು. ಈಗ ಬಿಸಿ ಬಿಸಿ ಉಂಟಲ್ಲ, ಅದು ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಸ್ವಲ್ಪ ಚೂರು ಥಂಡ ಆಗಬೇಕು. ಆಯಿತು, ಸಾಕು ಸಾಕು ಸಾಕು. ಎಸ್, ಇದೀಗ ತಣ್ಣಗಾದ ನಂತರ ನಾವು ಅದನ್ನು ಏನು ಬೆಂಡೆಯನ್ನು ಮತ್ತೆ ಇದು ಭಿಂಡಿ ಉಂಟನ, ಇದಕ್ಕೆ ಆಲ್ರೆಡಿ ಸ್ಲೈಸ್ ಅದನ್ನು ಸ್ವಲ್ಪ ಭಾಗ ಮಾಡಿದ್ದೀರಾ? ಅದು ನಾನು ಕಟ್ ಮಾಡಿ ಹೀಗೆ ಮಾಡಿ ತಂದಿದ್ದು. ಅದಕ್ಕೆ ನೋಡಿ, ಇದು ಬೀಜ ಉಂಟನ, ಬೀಜ ಸ್ವಲ್ಪ ಮಿಡಿಲಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು. ಓಕೆ. ಇದು ಮಸಾಲ ಉಂಟು, ಇದು ಸ್ಪೂನಲ್ಲಿ ಸಹ ಹಾಕಬೇಕು. ಓಕೆ. ಇದು ನೋಡಿ ಹೀಗೆ ಉಂಟನ, ಇದು ಸ್ಪೂನಲ್ಲಿ. ಎಸ್, ನಾವು ಬಿಸಿ ಬಿಸಿ ಯಾವಾಗ ಮಾಡೋದಾದ್ರೆ ಸ್ಪೂನಲ್ಲಿ ಹಾಕೊಳ್ಬೋದು ಅಂತ. ಸ್ಪೂನಲ್ಲಿ ಹಾಕಿ, ಇಲ್ಲತ್ತೆ ಕೈಯಲ್ಲಿ ಸಹ ಹಾಕಬೇಕು, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಓಕೆ. ಮೇಲಿಂದ ಕೋಟಿಂಗ್ ಥರ ಹಾಕ್ಲಿಕ್ಕೆ ಉಂಟಾ ಹೇಗೆ? ಓಕೆ. ಇಲ್ಲ, ಕೋಟಿಂಗ್ ಏನು ಮಾಡಿ, ಒಳಗಡೆ ಮಾತ್ರ, ಒಳಗೆ ಮಾತ್ರ. ಅಷ್ಟೊಂದು ಮೇಲೆ ಏನು ಹಾಗೆ? ಹೌದು, ಡ್ರೈ ಆಗಿರುತ್ತಾ? ಡ್ರೈ ಆಗಿದೆ, ಮತ್ತೆ ಸರಿ ಟೇಸ್ಟ್ ಆಗ್ತದೆ. ಹೌದಾ? ಓಕೆ. ಇದು ತಿಂಡಿ ಮಾಡಬೇಕು ಟೈಮ್ ನಾನು ಹೀಗೆ ಮಾಡ್ತೀನಿ, ಹಾಗೆ ಸಿಹಿ ತಿಂಡಿ ಈ ಥರ ನಾನು ಸ್ವಲ್ಪ ಒಳಗೆ ಹಾಕ್ತೇನೆ ಮಸಾಲ. ಈ ಕರ್ಜಿಕಾಯಿ ಅದೆಲ್ಲ ಮಾಡುವಾಗ ಒಳಗಡೆ ಹಾಕ್ತಾರಲ್ಲ ಆ ಥರ. ಇದು ಖಾರದಲ್ಲಿ ಮಾಡಲಿ. ಮತ್ತು ಇದು ನಮಗೆ ಕರೇಲ ಉಂಟನ, ಕರೇಲ ಸಹ ನೀವು ಹಾಕಿ ಮಾಡಬೇಕು. ಈ ಥರ ಸಣ್ಣ ಸಣ್ಣ ಕರೇಲ ಉಂಟನ, ಅದು ನೀವು ಕಟ್ ಮಾಡಿ ಇದು ಮಸಾಲ ಸಹ ಹಾಕಿ ಸಹ ಮಾಡಬೇಕು. ಒಂದೇ ಮಸಾಲಲ್ಲಿ ಎರಡು ಇದೇ ಮಸಾಲೆನ ನಾವು ಅದರಲ್ಲಿ ಕೂಡ ಅದರಲ್ಲಿ ಸಹ ಯೂಸ್ ಮಾಡಬೇಕು. ಸ್ವಲ್ಪ ಸಣ್ಣ ಕರೇಲ, ಅದು ಮೀನ್ಸ್ ಇದು ಅದು ಹಾಗಲಕಾಯಿ ಎಷ್ಟಾದರೂ ಕೂಡ, ಚಿಕ್ಕದಾದರೂ ದೊಡ್ಡದಾದರೂ ಕಹಿ ಅಂತ ಇದ್ದೇ ಇರುತ್ತೆ. ಕಹಿ. ಮತ್ತು ಅದು ಎಂತ ಮಾಡಬೇಕು, ಫಸ್ಟ್ ಬಾಯ್ಲ್ ಮಾಡಬೇಕು, ಚೂರು ಬಾಯ್ಲ್ ಮಾಡಿ ಅದರಲ್ಲಿ ನೀರು ತೆಗಿಬೇಕು. ಆಯಿತು, ನೀರು ತೆಗೆದು ಇದು ಮಸಾಲ ಹಾಕಿ ಫ್ರೈ ಮಾಡಬೇಕು. ಅದು ಸಹ ಟೇಸ್ಟ್ ಉಂಟು, ಯಾರು ಕರೇಲ ತಿನ್ನೋದಿಲ್ಲ ಅದು ಮಾಡ್ತಾರೆ. ಇದು ಬೆಂಡೆಕಾಯಲ್ಲಿ ಸಹ ನೋಡಿ ಎಷ್ಟು ಟೇಸ್ಟ್ ಆಗ್ತದೆ. ಇದೆಲ್ಲ ಊಟದ ಜೊತೆಗೆಲ್ಲ? ಊಟ ಜೊತೆಗೆ, ಇವು ಬೇರೆ ಯಾವುದ್ರಿಗೆ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಫ್ರೈ ಮಾಡಿ ತಿನ್ನೋದೆಲ್ಲ ಉಂಟಾ ಹೇಗೆ? ಇಲ್ಲ, ಹೀಗೆ ಹಾಗೆ ಫ್ರೈ ಮಾಡಲಿಕ್ಕಿಲ್ಲ, ಊಟದ ಜೊತೆಗೆ ಊಟ ಜೊತೆಗೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಏನು ಬೆಳೆದಿರಬಾರ್ದಲ್ಲ? ಹೌದು, ಇಲ್ಲ ಹೀಗೆ ಮತ್ತು ಬೇಗ ಮಾಡಲಿಕ್ಕೆ ಆಗ್ತದೆ. ನಾವು ಯಾವಾಗ ಮೀನು ಫ್ರೈ ಹೀಗೆ ಮಾಡ್ತೀರ, ಅದರಲ್ಲಿ ಬೇರೆ ಎಂತ ಮಸಾಲ ಹಾಕಲಿಕ್ಕೆ ಇಲ್ಲ. ಮತ್ತು ಇದರಲ್ಲಿ ಜಾಸ್ತಿ ಶುಂಠಿ, ತುಂಬ ಶುಂಠಿ ಹಾಕಲಿಕ್ಕಿಲ್ಲ, ಗರಂ ಮಸಾಲ ಹಾಕಲಿಕ್ಕೆ ಇಲ್ಲ. ನ್ಯಾಚುರಲ್ ಫುಡ್ ಇದರಲ್ಲಿ, ನಮಗೆ ಏನು ಸಹ ಮಾಡಲಿಕ್ಕಿಲ್ಲ. ಈಗ ಆಯಿತು, ಈಗ ಮಸಾಲದು ಫ್ರೈ ಮಾಡು. ಈಗ ಹಾಗಾದರೆ ಒಲೆ ಒರೆಸ್ಕೊಳ್ಬೇಕಲ್ಲ, ಇದಕ್ಕೆ ಆಯಿಲ್ ಹಾಕ್ಕೊಳ್ಬೇಕಾ? ಈಗ ಆಯಿಲ್ ಸ್ವಲ್ಪ ಬಿಸಿ ಹಾಕಿ ಮತ್ತೆ ಹಾಕು. ಅದು ಬೇಯ್ತದ ಹೇಗೆ? ಅದು ಈಗ ತವ ಅಂದರೆ ಇಡೀ ಉಂಟು ನೋಡಿ, ಅಲ್ಲ ಬೈತಾರೆ, ಅದು ಆಯಿಲ್ ಸ್ವಲ್ಪ ಅದರಲ್ಲಿ ಮೇಲೆ ಹಾಕಿ. ಈ ಡೀಪ್ ಫ್ರೈ ಮಾಡಬೇಕು ಅಂತಿಲ್ಲ, ಈ ಥರ ಮಾಡಿದರೆ ಡೀಪ್ ಫ್ರೈ ಮಾಡಲಿಕ್ಕೆ ಈಗ ನಾರ್ಮಲ್ ಆಗಿ ನಾವು 2-3 ಸತಿ ತವ ಫ್ರೈ ಮಾಡುವಾಗ ಸ್ವಲ್ಪ ಸ್ಲೈಸ್ ಆಗಿ ಆ ಥರ ಇದ್ದರೆ ಬೇಗ ಬೇಯ್ತದೆ. ಇದು ನೀವು ಇಡೀ ಹಾಕಿದ್ರಲ್ಲ, ಇಡೀ ಸರಿ ಆಗ್ತದೆ, ಸ್ಮೂತ್ ಆಗ್ತದೆ. ಮಾಡಿ ಕೊಡ್ತೇನೆ, ಆಮೇಲೆ ತಿಂದು ನೋಡಿ ಅಂತ ಹೇಳ್ತಿದ್ರಲ್ಲ, ಸರಿ ಆಗ್ತದೆ, ಇದರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಆಗೋದು. ನಾನು ಮಾಡಿ ತುಂಬ ಸತಿ ಮಾಡಿದ್ದು, ಚೆನ್ನಾಗಿ ಬಂದಿದ್ದಲ್ಲ? ಚೆನ್ನಾಗಿ ಬರ್ತದೆ. ಓಕೆ. ನೀವಂತೂ ಅದೇ ನಿಮ್ಮ ಊರಿನ ಹಬ್ಬದಲ್ಲಿ ಏನು
ಗಂಜಿ ಊಟಕ್ಕೆ ಅಂತ ಇರುತ್ತೆ. ಗಂಜಿ ಊಟಕ್ಕೆ ಮಾಡಲಿಕ್ಕೆ ನಮ್ಮ ಅಲ್ಲಿ ಬೆಳಿಗ್ಗೆ ಯಾವತ್ತು ಸಹ ಗದ್ದೆಗೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅವರೆಲ್ಲ ಅವರಿಗೆ ಗಂಜಿ ಊಟ ಮಾಡಿ ಹೋಗ್ತಾರೆ ಅಥವಾ ಇದು ಎಲ್ಲ ಮಾಡಿ ಕೊಡ್ತಾರೆ ಬೇಗ ಬೇಗ ಗಂಜಿ ಊಟ ಟೈಮ್. ಓಕೆ, ನೀವು ಅಲ್ಲಿ ಬೆಳಿಗ್ಗೆ ಕೂಡ ಊಟ ಮಾಡ್ತೀರಾ? ಬೆಳಿಗ್ಗೆ ಮಿಂಚಿ 9-9:30 ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಅವರು ಗದ್ದೆಗೆ ಕೆಲಸಕ್ಕೆ ಹೋಗ್ತಾರೇನಾ, ಅವ್ರಿಗೆ ಪಾಪ ಸ್ವಲ್ಪ ಜಾಸ್ತಿ ಊಟ ಆಗುದಿಲ್ಲ, ಮತ್ತೆ ಲೇಟ್ ಆಗ್ತದೆ ಬರ್ಬೇಕು ಟೈಮ್, ಅದಕ್ಕೆ ಅವರು ಗಂಜಿ ಊಟ ಮಾಡಿ ಹೋಗ್ತಾರೆ. ಗಂಜಿ ಊಟ ಮಾಡ್ಬೋದು, ಆವಾಗ ಇದೊಂದು ಪಕ್ಕ ಇರುತ್ತಲ್ಲ. ಈಗ ಆಯ್ತು. ಓಕೆ, ಆಯಿಲ್ ಹಾಕೊಳ್ಳೋದಾ? ಆಗ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಓಕೆ, ನಾವು ಆಯಿಲ್ ಅಂತ ಬಂದಾಗ ನಡೆಯಲ್ಲ ಡಿಫ್ರೆಂಟ್ ಸ್ವಲ್ಪ ಹಾಕ್ತಿದ್ವಿ. ಮತ್ತೊಂದು ಇದು ಕೊಡಿ. ಹಾಂ, ಸಾಕು ಸಾಕು ಸಾಕಾ? ಸಾಕು. ಈಗ ನೋಡಿ ಆಯಿಲ್ ಬಿಸಿ ಆಯಿತು. ಓಕೆ, ಈಗ ಬೆಂಡೆಕಾಯಿ, ಹಾಂ ಬೆಂಡೆಕಾಯಿ ಹಾಕಿ. ಇದಂತೂ ಕರೆಕ್ಟಾಗಿ ಫ್ರೈ ಆಗಬೇಕಲ್ಲ? ಕರೆಕ್ಟಾಗಿ ಫ್ರೈ ಆಗ್ತದೆ. ಬೆಂಡೆಕಾಯಿ ಅಂತೂ ಸ್ವಲ್ಪ ಚಿಕ್ಕ ಚಿಕ್ಕದಿದ್ದರೆ ಒಳ್ಳೆಯದಲ್ಲ? ಚಿಕ್ಕ ಉಂಟದ ಒಳ್ಳೆಯದು. ಸ್ವಲ್ಪ ಇದರಲ್ಲಿ ಮೇಲೆ ಚೂರು ಉಪ್ಪು ಹಾಕುವ, ಆಯಿತು. ಈಗ ನಾನು ಉಪ್ಪು ಫಸ್ಟ್ ಹಾಕಿದ್ದು, ಮತ್ತು ಇದರಲ್ಲಿ ಮೇಲೆ ಸ್ವಲ್ಪ ಉಪ್ಪು ಹಾಕುವ. ಓಕೆ, ಫಸ್ಟಿಗೆ ಹಾಕಿದ್ದು ಮಸಾಲೆಗೆ, ಅದು ಮಸಾಲೆಗೆ ಹಾಕಿದ್ದನ. ಇದು ಬೆಂಡೆಕಾಯಿಯಲ್ಲಿ ಸಹ ಸ್ವಲ್ಪ ಉಪ್ಪು ಮೇಲ್ಗಡೆ ಉಪ್ಪು ಹಾಕೋದು, ತುಂಬ ಬೇಡ, ಸ್ವಲ್ಪ ಇದು ಓಕೆ ಸಾಕು. ಈಗ ಮುಚ್ಚಳಬೇಕು ಹಾಕುವ. ಓಕೆ, ಏನು ಅದನ್ನು ಫ್ರೈ ಮಾಡಬೇಕು ಅಂತಿಲ್ಲ, ಹಾಗೆ ಬೆಂದರೆ ಸಾಕಾಗುತ್ತಾ? ಹಾಗೆ ಆಗ್ತದೆ. ಈಗ ಖಾಲಿ ಉಲ್ಟಾ ಪಲ್ಟಾ ಮಾಡಬೇಕು, ಫಸ್ಟ್ ಬ್ಯಾಕ್ ಸೈಡಲ್ಲಿ ಆಗ್ತದೆ ಕೆಳಗೆ, ಮತ್ತೆ ಮೇಲೆ ಪುನಃ ಮತ್ತೆ 2-3 ಸತಿ ಸ್ವಲ್ಪ ಚೂರು ಟೈಮ್ ಬೇಕು. ಟೈಮ್ ಬೇಕಲ್ಲ? ತುಂಬ ಇಲ್ಲ, ಅದೇ ಗೊತ್ತಾಯ್ತು, ನೀವು 2 ಸತಿ ಸ್ವಲ್ಪ ಚೂರು ಟೈಮ್ ಬೇಕಲ್ಲ, ಅದು ಟೈಮ್ ಬೇಕು ಅಂತ. ಇದು ಏನು ಗೊತ್ತು, ಬ್ಯಾಕ್ ಸೈಡ್ ಆಗಬೇಕಾ, ಮತ್ತೆ ಫ್ರಂಟಲ್ಲಿ ಬಾಯ್ಲ್ ಆಗ್ತದೆ, ಅದು ಸ್ವಲ್ಪ ಕೆಂಪು ಕೆಂಪು ಆಗ್ತದೆ ಹಾಗೆ. ಸ್ವಲ್ಪ ಇದು ಕ್ರಂಚಿ ಟೈಪ್ ಇರುತ್ತೆ, ಹೇಗೆ? ಕ್ರಂಚಿ ಇಲ್ಲ, ಸ್ಮೂತ್ ಇಲ್ಲ. ಮತ್ತೆ ನೀವು ಈಗ ಕಚ್ಚಿ ಈಗ ಸ್ಪೂನಲ್ಲಿ ತೆಗೆದು ತಿನ್ನಲಿ ಆಗಿಲ್ಲ. ನಾವು ಊಟ ಮಾಡುವಾಗ ಒಂದು ಸೈಡಲ್ಲಿ ನೀವು ಚಿಲ್ಲಿ ಹೀಗೆ ತಿಂತೀರಾ, ಆ ಥರ ಚಿಲ್ಲಿ ಮಸಾಲ ಚಿಲ್ಲಿ, ಅದು ಅದು ಹಾಗೆ ನೋಡಿ. ಈಗ ಸ್ವಲ್ಪ ಫ್ರೈ ಈಗ ಮಾಡಿ, ಸ್ವಲ್ಪ ಬೇಯ್ತಾ ಬಂತಲ್ಲ, ಬಾಡು ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ನೋಡಿ. ಆಯಿಲ್ ಸಾಕಾಗುತ್ತಾ, ಇನ್ನೂ ಬೇಕಾಗುತ್ತಾ? ಇಲ್ಲ, ಅಷ್ಟೇ ಸಾಕಾಗುತ್ತಾ? ಸಾಕು. ಮೇಲ್ಗಡೆ ಉಪ್ಪು ಹಾಕಿದ ಕಾರಣ ಮೇಲ್ಗಡೆ ಕೂಡ ಉಪ್ಪು ಸ್ವಲ್ಪ ಸರಿ ಬೇಗ ಆಗ್ತದೆ. ಓಕೆ, ಅದರಲ್ಲಿ ಏನು ಬೇರೆ ನೀವು ಮಸಾಲ ಮೆಣಸಿ, ಬೆಳ್ಳುಳ್ಳಿ, ನೀರುಳ್ಳಿ, ಚಿಲ್ಲಿ ಖಾಲಿ ಸಹ ಮಾಡಿ ಸಹ ಹಾಕಬೇಕು ಒಂದು ಸತಿ, ಅದು ಬೇರೆ ಟೈಪಲ್ಲಿ ಆಗ್ತದೆ. ಅದನ್ನು ಬೆಳ್ಳುಳ್ಳಿ, ಖಾಲಿ ಬೆಳ್ಳುಳ್ಳಿ ಮತ್ತೆ ನೀರುಳ್ಳಿ ಮತ್ತೆ ಚಿಲ್ಲಿ ಅಷ್ಟನ್ನೇ ಹಾಕಿ ಕೂಡ ಅಷ್ಟು ಸಹ ಪೇಸ್ಟ್ ಮಾಡಿ ಸಹ ಹಾಕಬೇಕು. ಇಲ್ಲ ಸೊ ನೀವು ಕುದಿಸಿ ಈಗ ಬೆಳ್ಳುಳ್ಳಿಯನ್ನು ಗುದ್ದಿ ಆ ಥರ ಕೂಡ ಅದರಲ್ಲಿ ಸಹ ಒಳಗೆ ಸಹ ಹಾಕಿ ಸಹ ಮಾಡಬೇಕು. ನಾನು ಇದು ಮಸಾಲ ಅಂತ ಗೊತ್ತಿಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಮಸಾಲ ಹಾಕಿ ಮಾಡಿಸಿದ್ದು. 2 ಟೈಪಲ್ಲಿ ಸಹ ಮಾಡಲಿಕ್ಕೆ ಸಹ ಆಗ್ತದೆ. 2 ಟೈಪ್ ನೋಡಿ, ಈಸಿ ಬೇಕಾದ್ರೆ ಮಾಡ್ಬೋದು, ಇಲ್ಲ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಮಸಾಲೆ ಎಲ್ಲ ಗಮ್ಮತ್ ಇದ್ರೇನೆ ಚೆನ್ನಾಗಿರುತ್ತೆ. ಹೌದು, ಇದು ಈ ಥರ ಮಾಡಬೇಕು, ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೆ. ಯಾಕೆ ಸಾಸಿವೆದು ಸ್ವಲ್ಪ ಸಾಸಿವೆ ಅದು ಟೇಸ್ಟ್ ಸ್ವಲ್ಪ ಬೇರೆ ಬರ್ತದೆ. ಸಾಸಿವೆ ಇದೆಲ್ಲ ಹಾಗೆ ಇದು ನೋಡಿ ಎಷ್ಟು ಸ್ಮೂತ್ ಆಯಿತು. ನೀವು ಲಿಡ್ ಮುಚ್ಚಿದ ಕಾರಣ ಸ್ವಲ್ಪ ನೀರಿನ ಅಂಶ ಹಾಗೆ ಬಿಡ್ತಾರಲ್ಲ, ನೀರು ಸಹ ಬಿಟ್ಟಿದೆ. ಓಕೆ, ನಾನು ನಮ್ಮ ಅಮ್ಮನನ್ನೇ ಕಾಲ್ ಮಾಡಿದ್ದು, ನಾನು ಹೇಳಿದ್ದು ನಾನು ಅಲ್ಲಿ ಹೋಗ್ಲಿಕ್ಕೆ ಉಂಟು, ಏನು ಮಾಡಬೇಕು. ಆಮೇಲೆ ನೀವು ಬೆಂಡೆಕಾಯಿ ಪದಾರ್ಥ ಮಾಡಿಲ್ಲ, ಬೆಂಡೆ ಮಾಡಿ ಸ್ವಲ್ಪ ಈ ಥರ ಬೆಂಡೆ ಇದು ಮಾಡಿ ಅಂತ ಹೇಳಿದ್ರೆ ನೀವು ಮಸಾಲ ಮಾಡಿ ಅಲ್ಲಿ ಸರಿ ಆಗ್ತದೆ ಅವ್ರಿಗೆ, ನೀವು ಮಾಡಿ. ನಾನು ಅದಕ್ಕೆ ನೀವು ಒಡಿಸ್ಸಾದಿಂದ ಪರ್ಮಿಷನ್ ತಗೊಂಡೆ ಈ ಥರ ಮಾಡಿದ್ದಲ್ಲ? ಒಡಿಸ್ಸಾದಿಂದ ಅಮ್ಮಯಿಂದ ಪರ್ಮಿಷನ್ ತಗೊಂಡೆ. ಅಮ್ಮ ಹೇಳ್ತಾರೆ ಇದು ಮಾಡಿ ಅದು ಮಾಡಿ ಹೇಳ್ತಾರೆ. ನೋಡಿ ಈಗ ಆಲ್ಮೋಸ್ಟ್ ಆಯಿತು, ರೆಡಿ ಆಯಿತು. ಒಳ್ಳೆ ಫ್ರೈ ಆಗಿದೆ ನೋಡಿ ಅಲ್ಲ ಇದು. ನೋಡಿ ಇದು ನಿಮಗೆ ಸಹ ಗೊತ್ತಾಗ್ತದೆ, ನಾವು ನೋಡಿ ಮಸಾಲ ಆಯಿತು ಅಂತ ಮೆಣಸು. ಯಾವುದು ಈಗ ಸರಿ ನಿಮಗೆ ಗೊತ್ತಾಯಿತು ಆಯಿತು. ಈಗ ನೋಡಿ ಆಫ್ ಮಾಡೋದಾ? ಆಫ್ ಮಾಡಿ. ಈಗ ಸರ್ವ್ ಮಾಡ್ಕೊಳ್ಳೋದಲ್ಲ? ಓಕೆ, ಈಗ ನೋಡಿ ನಾವು ರೆಡಿ ಆಯಿತು. ಓಕೆ, ಈಗ ಡೈರೆಕ್ಟ್ ಹಾಗೆ ಸರ್ವ್ ಮಾಡ್ಕೊಳ್ತೀವಿ. ನಮ್ಮದು ಮಸಾಲ ಬೆಂಡಿ. ಇದು ನಮ್ಮದು ಮಸಾಲ ಬೆಂಡಿ ರೆಡಿ. ಫುಲ್ ಮೀನು ಫ್ರೈ ಥರ, ಮೀನು ಫ್ರೈ ಥರ ಆಗಿದೆಲ್ಲ ನೋಡಿ. ವೆಜ್ಜಿನವರಿಗೆ ಪಕ್ಕ ಈ ಬೆಂಡಿ ಅಂತೂ ಇಷ್ಟ ಆಗ್ಬೋದಲ್ಲ. ಓಕೆ, ಗಮ್ಮತ್ತಾಗಿದೆ ನೋಡುವ. ಇದೆಲ್ಲ ಗಂಜಿ ಊಟಕ್ಕೆಲ್ಲ ನೀವು ಗಂಜಿ ಊಟಕ್ಕೆ, ರೈಸ್ಗೆ, ವೈಟ್ ರೈಸ್ಗೆ, ಬಾಯ್ಲ್ ರೈಸ್ಗೆಲ್ಲ ಊಟಕ್ಕೆ ಎಂದು ಫಿಕ್ಸ್ ಅಂತ ಹೇಳ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಅದ್ರೀಗ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಮಸಾಲೆ ಬೆಂಡಿ ಅಂತೂ ರೆಡಿ ಮಾಡಿಕೊಡಿದ್ರೆ, ಮಸಾಲ ಬೆಂಡಿಯ ಫ್ರೈ ಅಂತೂ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ.
ಭಿಂಡಿ ಮಸಾಲಾ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಸಾಸಿವೆಗೆ, ಅರ್ಧ ಚಮಚದಷ್ಟು ಜೀರಿಗೆ, 8 ರಿಂದ 10 ಎಸಳು ಬೆಳ್ಳುಳ್ಳಿ, 3 ರಿಂದ 4 ಒಣಮೆಣಸು, ಹೆಚ್ಚಿದ ಈರುಳ್ಳಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನು 1 ಚಮಚ ಮೆಣಸಿನ ಪುಡಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಬೆಂಡೆಕಾಯಿಯ ಒಳಗೆ ಮಸಾಲೆಯನ್ನು ತುಂಬಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿ. ಮೇಲಿನಿಂದ ಸ್ವಲ್ಪ ಉಪ್ಪು ಉದುರಿಸಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಭಿಂಡಿ ಮಸಾಲಾ ಫ್ರೈ ಊಟದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.